ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಬ್ರಹ್ಮಕಲಶದ ಸಂಭ್ರಮಡುಪುನ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಶ್ರೀ ಮಹಾಲಕ್ಷ್ಮಿ ದೇವಿನ ಮೂರ್ತಿ ಪೆರಪ ಪ್ರತಿಷ್ಠೆ ಕ್ಷೇತ್ರಗೂ ಬಂಗಾರದ ಮುಗುಳಿ. ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನಾಚರಣೆ ಕುಟ್ಲಡಿ ಜಾಥಾ ಅಖಂಡ ಭಾರತ ಕಟ್ಟೆರ ಬಿದ್ದಾಡ್ದ ಸುದರ್ಶನ್ ಮೂಡಬಿದ್ರೆ. ಪಳ್ಳಿಲೆಡು ವಾಂಗು ಕುರಿಯರ ಬಲ್ಲಿಂದ ಹಿಂದೂ ಸಂಘಟನೆಲು ಪಂತ ಒಂದು ಓಡುಮುಟ್ಟ ಮುಟ್ಟೆರ ಉಂಡು ಸ್ವಾಮಿ ಒಂದು ಹಿಂದುಲನ ದೇಶಾಂದೆ ನಿಕ್ಲೆ ಡಿಕ್ಲೇರ್ ಮಲ್ಪುಳಿ KS ಮೊಹಮ್ಮದ್ ಮಸೂದ್. ಕುಡ್ಲದ ಬಳ್ಳಲ್ ಭಾಗದ ಪತ್ತುಮುಡಿ ಸೌಧದ ಕೈತಲು ಫಿಶ್ ರಶೋಯಿ ಫುಡ್ ರೆಸ್ಟೋರೆಂಟ್ ಉದಿಪನ. ಇತ್ತೆ ವಾರ್ತೆದ ವಿವರ. ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 15 ದಿನದ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದುಂಡು. ಬುಧವಾರ ಕಾಂಡೆ ದೇವಸ್ಥಾನಗೂ ಬಂಗಾರದ ಮುಗಿಲಿಕುಲ್ಲಾದ ಶ್ರೀ ಮಹಾಲಕ್ಷ್ಮಿ ದೇವರ್ನ ಮೂರ್ತಿ ಪ್ರತಿಷ್ಠೆ ಮಲ್ತಿರು. ಒಡಿಪು ಜಿಲ್ಲೆ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಶ್ರೀ ಪ್ರಸನ್ನ ಗಣಪತಿ ಭದ್ರಕಾಳಿ ನಾಗದೇವಿಯರ ಬೊಕ ಶ್ರೀ ಮಹಾಲಕ್ಷ್ಮಿ ದೇವಿನ ಮೂರ್ತಿ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಪುಣ್ಯೋತ್ಸವ ಬೊಕ ಚತುರ್ಪವಿತ್ರ ನಾಗಮಂಡಲ ಸೇವಿದ ಧಾರ್ಮಿಕ ಕಾರ್ಯಲು ಏಪ್ರಿಲ್ 1 ಮುಟ ನಡತೊಂದಿತ್ತದ ಬುಧಾರ ದೇವಿಯರ್ನ ಮೂರ್ತಿ ಪ್ರತಿಷ್ಠೆಗೆ ಅಟಣೆ ಆದಿತ್ತಂಡ. ವಿದ್ವಾನ್ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿಲೆನ ಪೌರಾಹಿತ್ಯುಡು ಕ್ಷೇತ್ರಡು ಪೂಜೆ ಮಲ್ಪನ ವೆಂಕಟ ನರಸಿಂಹ ಉಪಾಧ್ಯಾಯ ರಾಘವೇಂದ್ರ ಉಪಾಧ್ಯಾಯ ಬಕ ವಾಸ್ತು ತಜ್ಞರು ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿ ಬೈಲಿತದ ಧಾರ್ಮಿಕ ವಿಧಿ ವಿಧಾನಲೆ ನಡಪಾದ ಪುಲ್ಯಕಾಂಡ ದೇವಸ್ಥಾನಗೂ ಬಂಗಾರದ ಮುಗುಲಿಕುಲ್ಲಾಯರ ಶ್ರೀ ಮಹಾಲಕ್ಷ್ಮಿ ದೇವಿನ ಮೂರ್ತಿ ಪ್ರತಿಷ್ಠೆ ಮಲ್ತೆರ. ಊರು ಪರ ಊರ್ಲೆನ ಭಕ್ತರು ಈ ಪೊರ್ತುಡು ಕ್ಷೇತ್ರೊಡಿತ್ಯರ. ಜೀರ್ಣೋದ್ಧಾರ ಸಮಿತಿ ಮರ್ಯಾದೆ ಗುರ್ಕಾರ್ಯರ ಬಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರ ಡಾಕ್ಟರ್ ಜಿ ಶಂಕರ್, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಗುಂಡು ಬಿ ಅಮೀನ್, ಪ್ರಧಾನ ಕಾರ್ಯಂತರ ಶಂಕರ ಸಾಲ್ಯನ್, ಕೋಶಾಧಿಕಾರಿ ವಿನಯ ಕರ್ಕೇರ ಮಲ್ಪೆ, ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯಾನ್, ಕಾರ್ಯಂತರ ಸುಧಾಕರ ಕುಂದರ್, ಕೋಶಾಧಿಕಾರಿ ಭರತ್ ಎರ್ಮಾಲ್, ಕ್ಷೇತ್ರ ಆಡಳಿತ ಸಮಿತಿ ಗುರ್ಕಾರ್ಯರು ವಾಸುದೇವ ಸಾಲ್ಯನ್, ಕಾರ್ಯಂತರ ನಾರಾಯಣ ಸಿ ಕರ್ಕೇರ, ಕೋಶಾಧಿಕಾರಿ ಶಿವಕುಮಾರ್ ಎರ್ಮಾಲ್ ಬೊಕ ಮಾತಾ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ಯರ. ಡಾಕ್ಟರ್ ಜಿ ಶಂಕರ್ ನಮ್ಮ ಕುಡ್ಲ ಚಾನೆಲ್ದ ಒಟ್ಟಿಗೆ ಪಾತಿರ್ದು ಶ್ರೀ ಮಹಾಲಕ್ಷ್ಮಿ ಅಪ್ಪನ ಆಶೀರ್ವಾದಡು ಮಾತಾ ಕಾರ್ಯಲ ಅದ್ಭುತವಾದ ನಡ್ತೊಂದುಂಡು ಒಂದೊಂಜಿ ಜಾಗೃತ ಕ್ಷೇತ್ರಾಂದ ಪನಿಯರ ಖುಷಿ ಹಾಕೊಂಡು ಮಾತಾ ಭಕ್ತರಿಗೆ ಶ್ರೀ ಮಹಾಲಕ್ಷ್ಮಿ ದೇವಿ ಎಡ್ಡೆ ಮಲ್ಪಡಂದು ಪಂಡೆರ. ಆ ತಾಯಿಯ ಒಂದು ಆಶೀರ್ವಾದದಿಂದ ಅದ್ಭುತ ಹೊರೆಕಾಣಿಕೆ, ಅನೇಕ ಕಾರ್ಯಕ್ರಮಗಳು, ಹೋಮ ಹವನಗಳು ಎಲ್ಲ ಋತ್ವಿಜರ ಒಂದು ಸಮಕ್ಷಮದಲ್ಲಿ ನಡೆದಿದೆ. ಖಂಡಿತವಾಗಿಯೂ ಈ ಕ್ಷೇತ್ರ ಒಂದು ಜಾಗೃತ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಇವತ್ತು ಪ್ರತಿಷ್ಠೆ
ಕೂಡ ಒಂದು ಒಳ್ಳೆಯ ಇದರಲ್ಲಿ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮಾಜ ಬಾಂಧವರಿಗೆ, ನಂಬಿದ ಭಕ್ತಾದಿಗಳಿಗೆ ಆ ತಾಯಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಹರಸಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ. ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಪಾತಿರ್ದು ಬಾರಿ ಪುರ್ಲುಡು ಶಿಲೆಕಲ್ಲಡು ಕ್ಷೇತ್ರ ಕಟ್ಟದ ಪ್ರತಿಷ್ಠೆ ಆತಂಡು ಮೊಗವೀರ ಬೊಕ್ಕ ಮಾತಾ ಸಮಾಜದಕ್ಲನ ದೇಣಿಗೆಡು ಈ ಕ್ಷೇತ್ರ ಕಟ್ಟದಂಡು ಸರ್ವಿರೆಗ್ಲ ಮಹಾಲಕ್ಷ್ಮಿ ಆಶೀರ್ವಾದ ಮಲ್ಪಡಂದು ಪಂಡ್ಯರ. ಸ್ಥಾಪನೆಗೊಂಡಂಥ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಇವತ್ತು ನಭೂತೋ ಎಂಬ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಶಿಲಾಮಯವಾಗಿ ಇವತ್ತು ಮಹಾಲಕ್ಷ್ಮಿಯ ಪ್ರತಿಷ್ಠೆ ಕೂಡ ಆಗಿದೆ. ಈ ದೇವಸ್ಥಾನ ಸರ್ವರ ಸಹಕಾರದೊಂದಿಗೆ ಪ್ರತಿಯೊಂದು ಮೊಗವೀರ ಮತ್ತು ಮೊಗವೀರೇತರ ಇತರ ಜಾತಿಯವರ ಒಂದು ಭಾಳ ದೊಡ್ಡ ಮನಸ್ಸಿನ ಒಂದು ದೇಣಿಗೆಯ ಫಲವಾಗಿ ಇವತ್ತು ಈ ದೇವಸ್ಥಾನ ಸಂಪೂರ್ಣಗೊಂಡಿದೆ. ಇನ್ನು ಮುಂದೆ ಮೀನುಗಾರರಿಗೂ ಮತ್ತು ಇತರ ಎಲ್ರಿಗೂ ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾರೆ. ಏಪ್ರಿಲ್ 9 ಶನಿವಾರ ಕಾಂಡ 30 ಆಜೇಕ್ ಅಷ್ಟಬಂಧ ಬ್ರಹ್ಮಕಲಶ ನಡಪಯರೆ ಅಟ್ಟಣೆ ಮಲ್ದೇರ. 1837 ನಡತಿನ ಸ್ವತಂತ್ರ ಸಂಗ್ರಾಮಡು ಬ್ರಿಟಿಷರ್ನ ಎದುರು ಪೊರ್ಂಬುದು ಜೀವ ಕಳೆಯನ್ನ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡ್ರನ ಕಂಚಿದ ಮೂರ್ತಿ ತಾಪನೆಗೆ ಭೂಮಿ ಪೂಜನಾ ಕಾರ್ಯಕ್ರಮ ಅಂಗಾರೆ ಕುಡ್ಲದ ವಾವಟಗುಡ್ಡೆಡು ನಡತಂಡ. ಕೆದಂಬಾಡಿ ರಾಮಯ್ಯ ಗೌಡರ್ನ ಸ್ಮಾರಕ ಉಸ್ತುವಾರಿ ಸಮಿತಿದ ನೆಲೆಟ್ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆದ ಒಟ್ಟು ಸೇರಿಕೆಡ್ 1837 ನಡತಿನ ಸ್ವತಂತ್ರ ಸಂಗ್ರಾಮಡು ಬ್ರಿಟಿಷರ್ನ ಎದುರು ಪೊರ್ಂಬುದು ಜೀವ ಕಳೆವನ್ನ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರನ ಕಂಚಿದ ಮೂರ್ತಿ ತಾಪನೆ ಮಲ್ಪರೆ ಭೂಮಿ ಪೂಜನಾ ಕಾರ್ಯಕ್ರಮ ಬೊಕ್ಕ ನೆಂಪು ಮಲ್ತೊನ್ನ ದಿನ ಅಂಗಾರೆ ಕುಡ್ಲ ಬಾವುಟಗುಡ್ಡೆದ ಟಾಗೋರ್ ಪಾರ್ಕ್ ನಡತಂಡ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪುರ್ಪ ನಮಸ್ಕಾರ ಸಂದಾಯರು. ಮಾಜಿ ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಮೂರ್ತ ನಡಪಾಯರು. ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ದೇಶದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆದ್ದು 1857ರಲ್ಲಿ ಸಿಪಾಯಿ ದಂಗೆಯ ಮೂಲಕ ಅಂತ ಹೇಳುವಂಥದ್ದು ಚರಿತ್ರೆಯಲ್ಲಿರುವಂಥದ್ದು. ಆದರೆ ಅಕ್ಷರಶಃ ಬ್ರಿಟಿಷರ ವಿರುದ್ಧ ಹೋರಾಟ, ಪೋರ್ಚುಗೀಸು ಮತ್ತು ಇತರರ ವಿರುದ್ಧ ಹೋರಾಟದ ಪ್ರತ್ಯೇಕ ಬ್ರಿಟಿಷರ ವಿರುದ್ಧ ಹೋರಾಟ ಅದು ಪ್ರಾರಂಭ ಆದ್ದು ಸಿಪಾಯಿ ದಂಗೆ ಇವತ್ತಿನ ಚರಿತ್ರೆಯ ಆ 1857ರ ಬದಲಿಗೆ 1837 ಅಂತ ಹೇಳುವಂಥ ದಾಖಲಿಸುವಂಥ ಇಡೀ ದೇಶದ ಚರಿತ್ರೆಯಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡುವಂಥ ಕಾರ್ಯಕ್ರಮ ಇದು. ಸ್ವಾತಂತ್ರ್ಯಕ್ಕೆ ಬೇಕಾಗಿ ಯಾವ ರೀತಿಯ ತ್ಯಾಗವನ್ನು ಮಾಡಿದ್ರು, ಯಾವ ಯಾವ ರೀತಿಯ ಕಷ್ಟವನ್ನು ಅನುಭವಿಸಿದ್ರು ಅಂತ ಹೇಳಿಕೊಂಡು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ಆ ಕಷ್ಟದ ಬಗ್ಗೆ ಮಾತ್ರ ಮಾತಾಡ್ಬೋದು, ಆದರೆ ಮಾತಾಡೋದು ಸುಲಭ, ಆ ಕಷ್ಟವನ್ನು ಸಹಿಸಿಕೊಳ್ಳುವುದು ಭಾರಿ ದೊಡ್ಡ ಸಾಹಸದ ಕೆಲಸ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಕೆದಂಬಾಡಿ ರಾಮಯ್ಯಗೌಡ ಅವರು ಶಾಸಕರಾಯನ ವೇದವ್ಯಾಸ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಸಂಜೀವ ಮಠಂದೂರು, ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ, ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಮೇಯರ್ ಸುಮಂಗಲ ರಾವ್, ಕಾರ್ಪೊರೇಟರ್ ಎಸಿ ವಿನಯರಾಜ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಪೊಲೀಸ್ ಕಮಿಷನರ್ ಶಶಿಕುಮಾರ್, ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್, ಸ್ಮಾರಕ ಉಸ್ತುವಾರಿ ಸಮಿತಿ ಗುರ್ಕಾರ್ಯರು ಎಂಬಿ ಕಿರಣ್ ಬುಡ್ಲೆಗುತ್ತು ಬೊಕ ಸಮಿತಿ ಸದಸ್ಯರು ಪಾಲ್ಗೊಂಡರು. ಮಾತಾಂಡ್ ಇತ್ತೆ ಪಳ್ಳಿಲೆಡು ಬಾಂಗ್ ಕೊರಿಯರೆ ಬಲ್ಲಿಂದು ಹಿಂದೂ ಸಂಘಟನೆಲು ಪಂತ ಒಂದು ಓಡೆ ಮುಟ್ಟರೆ ಉಂಡು ಸ್ವಾಮಿ ಒಂದು ಹಿಂದುಲೆನ ದೇಶಾಂದಿ ನಿಕ್ಲು ಡಿಕ್ಲೇರ್ ಮಲ್ಪಲೆಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಗುರ್ಕಾರ್ಯರು ಕೆ.ಎಸ್. ಮೊಹಮ್ಮದ್ ಮಸೂದ್ ಎವ್ರ ತೋಜಾದೆರು. ಆರು ಬುಧಾರ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿಡ್ದೇರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಗುರ್ಕಾರ್ಯರು ಬೊಕ ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕರು ಕೆ.ಎಸ್. ಮೊಹಮ್ಮದ್ ಮಸೂದ್ ಬುಧವಾರ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿಡ್ದು ಹಿಜಾಬರ್ದು ಬೊಕ್ಕ ದೇವಸ್ಥಾನದ ಪೂಜೆ ಆಂಡ್ ಅಂಗಡಿ ಬೇರ ಬಂದ್ ಮಲ್ತದಾಂಡ್ ಇತ್ತೆ ಪಲ್ಲೆಡು ಬಾಂಗು ಕುರಿಯರ ಬಲ್ಲಿಂದು ಹಿಂದೂ ಸಂಘಟನೆಲು ದುಂಬು ಬೈದ ಒಂದು ಓಡೆ ಮುಟ್ಟರೆ ಉಂಡು ಸ್ವಾಮಿ ಒಂದು ಹಿಂದುಲನ ದೇಶ ಅಂದ ನಿಕ್ಲೆ ಡಿಕ್ಲೇರ್ ಮಲ್ಪಲೆ ನಮ್ಮವು ಪ್ರಜಾಪ್ರಭುತ್ವ ದೇಶ ಮುಲ್ಪ ಮುಸ್ಲಿಂ ವಿಚಾರದಾಲ ಒಪ್ಪೆರೆ ಬಲ್ಲಿಂದು ನಿಕ್ಲು ಡಿಕ್ಲೇರ್ ಮಲ್ತು ಬಿಡ್ಲೆಂದು ಆರು ಎವರ
ನಿಕ್ಕಲು ತೋಜಾಯಿರು ಲೌಡ್ ಸ್ಪೀಕರ್ ದಿಲೆ ಆಂಡ ಮಾಲಿನ್ಯ ಗಾದಿಂದಿನ ದೀವಡೆಂದು ಮಂತ್ರಿ ಈಶ್ವರಪ್ಪ ಪಂತಿರು ಮಾಲಿನ್ಯ ಪಂಡ ಇಂಚಿನ ಇರಿಗ ಮೈಕೊಡ್ದು ಮಾಲಿನ್ಯ ಆಪಂಡ ಸ್ವಾಮಿ ಪಟಾಕಿ ಬಿಡತಂಡ ಮಾಲಿನ್ಯ ಅತ್ತೆ ಅಲ್ಲಾಗಿ ಎದುರಾದ ಎಂಕ್ಲು ರಾಮಜಪ ಮಲ್ಪು ಅಂದು ಮುತಾಲಿಕ್ ಪಂತಿರು ನಿಕ್ಲು ಮಲ್ಪುಲೆ ಸ್ವಾಮಿ ಎಂಕ್ಲಿನ ದಾಲ ಅಡ್ಡಿ ಇಚ್ಚಿಂದು ಮೊಹಮ್ಮದ್ ಮಸೂದ್ ಪಂಡಿರು ಮಂತ್ರಿ ಪಿಸಿ ಪಾಟೀಲ್ ಮೈಕದ ಬಗೆಟ್ ಕ್ರಮದೆತ್ತು ನೆರೆ ಪೊಲೀಸರಿಗೆ ಸೂಚನೆ ಕೊಡ್ತಿರಂದು ಪಂತಿರು ನಿಕ್ಲು ದೇವಸ್ಥಾನಡು ಗಂಟೆ ಬಿಟ್ಟುಂಡ ಕಿರಿಕಿರಿ ಆಪುಜ ಅಂದು ಆರಕೇಂಡಿರು ಇತ್ತೆ ಕುಕ್ಕದ ತೋಡ್ಚಿಂದು ಪಂತೆರ್ ಒಂದು ಎಂಚಿನ ಸ್ವಾಮಿ ಎಂಕ್ಲನ ರಂಜಾನ್ ಪರ್ಬದ ಪೊರ್ತುಡು ಒವ್ವಿಯ ಪುಡ್ಚಾಂದ ಸಂಗತಿ ನಡಪರ ಬಲ್ಲಿ ಪೊಲೀಸರು ಮಾತಾ ಪಲ್ಲಿಗ್ಲ ಭದ್ರತೆ ಕೊರಡೊಂದು ಭಿನ್ನೈತನ್ನ ಓಲೆ ಕೊಡ್ತಾಂದು ಮೊಹಮ್ಮದ್ ಮಸೂದ್ ಪಂಡಿರ್ ಹಿಜಾಬ್ ಆಯಿತು. ತದನಂತರ ದೇವಸ್ಥಾನ ಆಯಿತು. ತದನಂತರ ಪೂಜೆ ಆಯಿತು. ತದನಂತರ ಹೋಗುವಾಡಿ ಆಯಿತು. ಅಂಗಡಿ ಬಂದ್ ಮಾಡಿ ಆಯಿತು. ಲಾಸ್ಟಿಗೆ ಈಗ ಎಲ್ಲಿಗೆ ಬಂದು ನಿಂತಿದೆ ಹೇಳಿದ್ರೆ ಮಸೀದಿಗಳಲ್ಲಿ ಬಾಂಗ್ ಕೊಡಬಾರ್ದು. ಎಲ್ಲಿವರೆಗೆ ಮುಟ್ತದೆ ಸ್ವಾಮಿ ಇದು? ಎಲ್ಲಿವರೆಗೆ ಹೋದಿತ್ತು? ಈ ದೇಶ ಫಂಡಮೆಂಟಲ್ ನಮ್ಮ ಪ್ರಜಾಪ್ರಭುತ್ವ ದೇಶ ಇದು. ಈ ದೇಶ ಅಥವಾ ಒಂದು ಮಾಡಿ ನೀವು ಇಡೀ ಡಿಕ್ಲೇರ್ ಮಾಡಿ ಇದು ಹಿಂದೂಗಳ ದೇಶ ಡಿಕ್ಲೇರ್ ಮಾಡಿ ಹೇಳಿ. ಇಲ್ಲಿ ಯಾರು ಮಸೀದಿ ಇಲ್ಲ, ದೇವಸ್ಥಾನ ಇದಿಲ್ಲ, ಲೌಡ್ ಸ್ಪೀಕರ್ ಇಲ್ಲ. ಈಗ ಮಸೀದಿಯಲ್ಲಿ ಬಾಂಗ್ ಕೊಡುವಂಥದ್ದು ಆಯಿತು, ನೀವು ಮೀಟರ್ ಮಾಡಿದ್ದೆ ದೂರ ಮಾಡು, ಆ ವಿಚಾರ ಬೇರೆ. ಬಾಂಗ್ ಕೊಡಬಾರ್ದು, ನಾವು ರಾಮ 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 ಮಾಡ್ತೇವೆ ಹೇಳ್ತಾ ಇದ್ದೀರಿ, ಮಾಡಿ ಮಾಡಿ ಬಂದು ನಿಮಗೆ ಇದರಲ್ಲಿ ನಾನು ಇವತ್ತೊಂದು ಮಾನ್ಯ ಈಶ್ವರಪ್ಪನವರೊಂದು ಕೊಟ್ಟಿದ್ದಾರೆ, ಅವರಿಗೆ ನಾನು ಶುಭಾಶಯ ಕೊಡ್ತೇನೆ. ಸ್ಟಾಪ್ ಲೌಡ್ ಸ್ಪೀಕರ್ ಬಟ್ ನಾಟ್ ಬಿ ಬೈ ಫೋರ್ಸ್ ಹೇಳಿದರೆ, ಸ್ಟಾಪ್ ಲೌಡ್ ಸ್ಪೀಕರ್ ಬಟ್ ನಾಟ್ ಬೈ ಫೋರ್ಸ್ ಸಿ ಈಶ್ವರಪ್ಪ. ಅವನೇನು ಹೇಳ್ತಾರೆ, ಲೌಡ್ ಸ್ಪೀಕರ್ನ ಬಂದ್ ಮಾಡಿದ್ರು. ಲೌಡ್ ಸ್ಪೀಕರ್ ನೀವು ಇಡಿ ಮಾಡುವ ಮೊದಲು ಮಾಲಿನ್ಯಗೋಸ್ಕರ ಆಯಾ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಎಷ್ಟು ದೂರ ಮಾಡು, ಹೇಗೆ ಮಾಡು ಕೇಳಿ, ಪರ್ಮಿಷನ್ ಹೇಳ್ತಾ ಇದ್ದಾರೆ. ಮಾಡುವ, ಯಾವುದು ಗೈಡ್ಲೈನ್ಸ್ ಕೊಡಿ ನಮಗೆ, ಎಷ್ಟು ಅಡಿ ಫೀಟ್ ಎಷ್ಟು ದೊಡ್ಡ ಮಾಡಬೇಕು ಮಾಡುವ. ಆಯಿತು. ಮಾಲಿನ್ಯ ಹೇಳಿದರೆ ಏನು? ಪಟಾಕಿ ಹೊಡೆಯೋದು ಮಾನ್ಯನಲ್ಲ, ಗರ್ನಾಲ್ ಹೊಡೆದು ಮಾನ್ಯ ಅಲ್ಲ, ರಾತ್ರಿ 24 ಗಂಟೆವರೆಗೆ ಡಾಬಾ 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 ಹೊಡೆಯೋದು ಮಾಲಿನ್ಯ ಅಲ್ಲ. ಮಾಲಿನ್ಯ ಯಾವುದು? ಲೌಡ್ ಸ್ಪೀಕರ್ ಮಾಲಿನ್ಯ ಅಥವಾ ಪಟಾಕಿ ಅಂತ ಮಾಲಿನ್ಯ ಹೇಳಿ. ಮಾಲಿನ್ಯ ಹೇಳಿದರೆ ಯಾವುದು? ಪಟಾಕಿ ಹೊಡೆದು ಮಾಲಿನ್ಯ ಉಂಟಾ? ಕೊಟ್ಟಿದ್ದೀರ ನೀವು? ಒಂದು ವಿಚಾರ. ಅವ್ರ ಹೆಸರು ಮತಾಲಿಕ ಎಂಥದ? ಅವ್ರು ಹೇಳ್ತಾರೆ, ಅಲ್ಲನ ಪ್ರತಿಯಾಗಿ ನಾವು ರಾಮ ಕೂಗುತ್ತೇವೆ. ರಲ್ಲಾನಾಯಿಗೆ ಪ್ರತಿಯಾಗಿ ರಾಮವನ್ನು ಕೂಗುದು. ಕೂಗಿ, ಯಾರು ಬೇಡ, ಕೂಗಿರಿ, ಜೋರು ಕೂಗಿ, ಜಪ ಮಾಡಿ. ಏನು ಹೇಳ್ತಾರೆ ರವಿ ಸುಮಾರು, ಎಲ್ಲರೂ ಮಿಟ್ಟು ಮಾಡಿ, ಎಲ್ಲರೂ ಮಿಟ್ಟು. ರವಿಕುಮಾರ್ರೆ, ನೀವು ಯಾಕೆ ಅಲ್ಲಿ ಹೋಗ್ತೀರಿ? ಮಸೀದಿಗಳಿಗೆ ನೀವು ಯಾಕೆ ಹೋಗ್ತೀರಿ? ಪೂಜೆ ಮಾಡ್ತೀರಿ ಯಾಕೆ? ಓಟು ಕೊಡಿ, ಓಟು ಕೊಡಿ ಅಮ್ಮ ಅಮ್ಮ ಯಾಕೆ? ಅದು ಮಾಲಿನ್ಯ ಅಲ್ಲ. ಖಾಲಿ ಬಾಂಗಿಗೆ ಅಲ್ಲ, ಎಲ್ಲ ವಿಚಾರ ತೆಗಿಬೇಕು. ಗಂಟೆ ಹೊಡೆಯೋದು, ಬಂಟೆ ಹೊಡೆಯೋದು, ಲಟಪಟ ಮಾಡೋದು ಅದೆಲ್ಲ ನಿಲ್ಲಿಸಿ. ಅದು ನಿಲ್ಲಿಸಿದ ನಂತರ ನಮ್ಮ ಹತ್ರ ಬನ್ನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರೇಗ ಅಂಗಾರ ಎಳ್ಯ ಮಟ್ಟದ ಎದೆಬೇನೆ ತೋಜಿ ನಡೆದವರ ಅರೆನ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೇರು. ಬಿಪಿ ಕಮ್ಮಿ ಆದ ಇಂಚ ಆತಂಡು ಆರೋಗ್ಯ ಸರಿ ಉಂಡು ಅಂಚನದಾಲ ಗಡಿಬಿಡಿ ಇಜ್ಜಿಂದು ತೆರೆದು ಬೈದಂಡು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನಾಯಕರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರೇಗ ಅಂಗಾರ ಎದೆಬೇನೆ ತೋಜಿ ನೀಡಿದವರ ಅರೆನ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೇರ. ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರಿಕಾರ್ಯರ್ಲಾದುಪ್ಪನ ಪ್ರಭಾಕರ ಭಟ್ರ ಬಂಟ್ವಾಳ ತಾಲೂಕು ಕಲ್ಲಡ್ಕದ ಅರೆನ ಎಲ್ಲಡುಪ್ಪನಗ ನೆತ್ತಿರದ ಒತ್ತಡ ಕಮ್ಮಿಯಾದ ಆರೋಗ್ಯಡು ವ್ಯತ್ಯಾಸ ಆತಂಡು ಎಳ್ಯ ಮಟ್ಟದ ತೆಗಲಬೇನೆ ತೋಜಿದಂಡು ಅಪಗನೆ ಅರೆನ ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದ ಪರೀಕ್ಷೆ ಮಲ್ಪಾದೇರ. ಆರೋಗ್ಯ ತಿರವಾದಿ ಅಂಜಿಯೋಗ್ರಾಮ್ ಮಲ್ಪರೆ ಡಾಕ್ಟರ್ ತಿರುಪಾದಿರ. ಭಾರತೀಯ ಜನತಾ ಪಾರ್ಟಿದ ಸಂಸ್ಥಾಪನಾ ದಿನಾಚರಣೆ ಬುಧವಾರ ನಡೆತಂಡು. ಆಲೆಕ್ಕಡು ಭಾರತಾಂಬೆನ ಚಿತ್ರಪಟದ ಮೆರವಣಿಗೆದ ಒಟ್ಟುಗು ಕುಡ್ಲಡ್ ಕಾಸ್ಟಿಟರ್ದು ಜಿಲ್ಲಾ ಬಿಜೆಪಿ ಆಫೀಸ್ ಪುಟ ನಡಪುನ ಜಾಥಾ ಅಟ್ಟಣೆ ಮಲ್ತದಿತ್ತೇರ.
ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಬೊಕ್ಕ ಕುಡ್ಲನಗರ ದಕ್ಷಿಣ ಮಂಡಲದ ನಿಲೆಟ್ಟು ಬುಧವಾರ ಬಿಜೆಪಿ ಸ್ಥಾಪನಾ ದಿನಾಚರಣೆದ ಲೆಕ್ಕೊಡು ಕುಡ್ಲಡ್ ನಡಪುನ ಜಾಥಾ ಅಟ್ಟಣೆ ಮಲ್ತದಿತ್ತೆರ್. ಭಾರತಾಂಬೆನ ಚಿತ್ರಪಟ ಮೆರವಣಿಗೆ ಡಿತ್ತಂಡು ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನದ ಕೈತಲರ್ದು ಬಿದ್ದಾಡ್ನ ಜಾಥಾ ಕಾರ್ನಾಡ್ ಸದಾಶಿವರಾವ್ ಮಾರ್ಗ ಆದ್ ಬಿವಿಎಸ್ ಸರ್ಕಲ್ ಬಿಜೆಪಿ ಜಿಲ್ಲಾ ಆಫೀಸ್ ಕೈತಲ ಕೀರಿಯಾಂಡ್ ನಾಸಿಕ್ ಬ್ಯಾಂಡ್ ಬಿಟ್ಟುದು ಪಟಾಕಿ ಪುಡತದ ಪಕ್ಷದ ಬಾವಟಿಲೆನ್ ಪತ್ತೊಂದು ಕಾರ್ಯಕರ್ತರ ಪಕ್ಷ ಸ್ಥಾಪನಾ ದಿನದ ಖುಷಿಯನ್ನು ಪಟ್ಟೊಂಡಿರ. ಶಾಸಕರು ವೇದವ್ಯಾಸ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರ ಸುದರ್ಶನ್ ಮೂಡಬಿದ್ರೆ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ರವಿಶಂಕರ ಮಿಜಾರ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಉದಯ್ ಕುಮಾರ್, ಮೋನಪ್ಪ ಭಂಡಾರಿ ಇಂಚ ನಾಯಕರು ಪಕ್ಷದ ಕಾರ್ಯಕರ್ತರು ಪೊಂಜು ಕಾರ್ಯಕರ್ತರ ಪಾಲ್ಗೊಂಡಿರ. ಪೊಲೀಸ್ ಬಂದೋಬಸ್ತ್ ಮಲ್ತದಿತ್ತರ. ಯಶಸ್ವಿಯಾಗಿ ಇವತ್ತು ದೇಶವನ್ನು ಮತ್ತು ರಾಜ್ಯದ ಸರ್ಕಾರವನ್ನು ಭಾಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದೆ. ದಕ್ಷಿಣ ಮಂಡಲದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಸದಸ್ಯರ ಸಹಯೋಗದೊಂದಿಗೆ ಭಾಳ ಯಶಸ್ವಿಯಾಗಿ ಮಂಗಳೂರಿನ ಕಾರ್ ಸ್ಟ್ರೀಟ್ನ ರಥಬೀದಿಯಿಂದ ಅದು GHS ರಸ್ತೆ, ಅಂಪನಕಟ್ಟೆಯಾಗಿ, KS ರಾವ್ ರಸ್ತೆಯಾಗಿ, ಅದೇ ರೀತಿಯಲ್ಲಿ ನವಭಾರತ್ ಸರ್ಕಲ್ ಆಗಿ ಕೊನೆಯದಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿ ಎದುರುಗಡೆ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 1,000ಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಿಕೊಂಡು ಭಾಳ ಯಶಸ್ವಿಯಾದ ನಡಿಗೆಯ ಜಾಥಾವನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಸಂಸ್ಥಾಪಕರ ದಿನಾಚರಣೆ ಎಂದು ಇವತ್ತು ಹಮ್ಮಿಕೊಳ್ಳಲಾಗಿದೆ. ರಾಜೇಶ್ ಬೊಕ್ಕ ಪ್ರಮೋದಿನಿ ರಾಜೇಶ್ ಯಜಮಾನಿಕೆದ ಫಿಶ್ ಸೋಯಿ ಫುಡ್ ರೆಸ್ಟೋರೆಂಟ್ ಬುಧಾರ ಕುಡ್ಲದ ಬಳ್ಳಲ್ಬಾಗ್ ಪತ್ತುಮುಡಿ ಸೌಧದ ಕೈತಲು ಉದಿಪನ ಆಂಡ್ ಶಾಸಕರು ವೇದವ್ಯಾಸ ಕಾಮತ್ ಉದಿಪನ ಮಲ್ತದ ಎಡ್ಡೆಪು ಬೈಕಿಯರು. ಕುಡ್ಲಪಂಡ ನೆಂಪಾಪಿನಿ ಮುಲ್ಪದ ತರಾವರಿ ನಮನೆದ ತನಸುಲು ಉಪ್ಪು ಖಾರ ಪುಲಿ ಮಾತಲ ಅದೋಟಿತದ ತುಳುನಾಡ್ದ ಬಂಗುಡ ಪುಲಿ ಮುಂಚಿ ಕೋರಿ ಸುಕ್ಕ ಪಂಡ ಮಾಸ ತಿನ್ಪುನಕ್ಲಿಗೆ ಭಾರಿ ಖುಷಿ. ತುಳುನಾಡ್ದ ಮೀನದ ರುಚಿ ಪತ್ಯರನೆ ಇಡಿಗ ತಿರ್ಗಾಟಕು ಬರ್ಪುನಕ್ಲು ಏತೋ ಜನ ಉಲ್ಲೇರ. ಅಂಚಿನಕ್ಲಿಗೆ ಬೊಕ್ಕ ಊರ್ದಕ್ಲಿಗೂ ಒಂಜಿ ಭಾರಿ ಎಡ್ಡೆ ವನಸ್ತ ಹೋಟೆಲ್ ಆದ ಪೊಸಾ ರೆಸ್ಟೋರೆಂಟ್ ಒಂಜಿ ಬುಧಾರ ಕುಡ್ಲಡ್ ಶುರುವಾತಂಡ. ಕುಡ್ಲದ ಬಳ್ಳಲ್ಬಾಗ್ ಪತ್ತುಮುಡಿ ಸೌಧದ ಕೈತಲ್ ರಾಜೇಶ್ ಬೊಕ್ಕ ಪ್ರಮೋದಿನಿ ರಾಜೇಶ್ ಯಜಮಾನಿಕೆಡ್ ಫಿಶ್ ಸೋಯಿ ಫುಡ್ ರೆಸ್ಟೋರೆಂಟ್ ಉದಿಪನಾಂಡ್ ಶಾಸಕರು ವೇದವ್ಯಾಸ ಕಾಮ ತುಡಾರ್ ಬಲ್ಪು ಪತ್ತಾದ್ ಪೊಸಾ ರೆಸ್ಟೋರೆಂಟ್ ಉದಿಪನ ಮಲ್ತದ ಎಡ್ಡೆಪು ಬಯಕೆಯರ. ನೂತನವಾಗಿ ಫಿಶ್ ರಸೋಯಿ ಅಂತೇಳುವಂಥ ಕರಾವಳಿಯ ವಿಶೇಷತೆಯನ್ನು, ಮೀನಿನ ಖಾದ್ಯಗಳ ಒಂದು ಹೊಸತಾದ ನೂತನವಾದ ಹೋಟೆಲನ್ನು ಇವತ್ತು ರಾಜೇಶ್ ಮತ್ತು ಕುಟುಂಬಸ್ಥರು ಪ್ರಾರಂಭ ಮಾಡಿದ್ದಾರೆ. ಮಂಗಳೂರಿನ ಜನತೆಗೆ ವಿನೂತನ ಶೈಲಿಯ ಮೀನಿನ ಖಾದ್ಯ ಪದಾರ್ಥಗಳನ್ನು ಒಂದು ರೀತಿಯಲ್ಲಿ ಸೇವೆ ಮುಖಾಂತರ ಕೊಡ್ತಾ ವಿಶೇಷವಾದ ಸೌತ್ ಇಂಡಿಯಾದ ಮತ್ತು ಈ ಕರಾವಳಿ ಭಾಗದ ಒಳ್ಳೆಯ ಮೀನಿನ ಖಾದ್ಯ, ಅದರಲ್ಲಿ ಕೂಡ ಗೀ ರೋಸ್ಟ್ ಐಟಮ್ಗಳಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯ ಮೀನಿನ ಖಾದ್ಯಗಳನ್ನು ಕೂಡ ಕೊಡ್ತಾ ಎಲ್ಲ ವರ್ಗದ ಜನರಿಗೆ ಈ ಒಂದು ಹೋಟೆಲ್ನ ರುಚಿಯನ್ನು ಸ್ವೀಕರಿಸುವಂಥ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರಿಗೆ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವರು ಈ ಮೊದಲು ಬಲ್ಮಠ ರಸ್ತೆಯಲ್ಲಿ ಫಿಶ್ ಅಂತ ಒಂದು ರೆಸ್ಟೋರೆಂಟ್ ತೆರೆದಿದ್ದರು. ಅದನ್ನು ಇಲ್ಲಿಗೆ ಈಗ ಶಿಫ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಆರಂಭ ಮಾಡಿದ್ದಾರೆ. ಅಲ್ಲಿ ಎಲ್ಲ ಥರದ್ದು ಕಮ್ಮಿಗೆ ಅಂದರೆ ಒಂದು 50 ರೂಪಾಯಿಗೆ ಒಂದು ಥಾಲಿ, ಫಿಶ್ ಥಾಲಿ ನಿಮಗೆ ಸಿಗಲಿದೆ 50 ರೂಪಾಯಿಗೆ. ಆನಂತರ ಎಲ್ಲ ನಮ್ಮ ಕರಾವಳಿಯ ಎಲ್ಲ ಥರದ ಮೀನು ಖಾದ್ಯಗಳು ನಿಮಗೆ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಿಮಗೆ ಸಿಗಲಿದೆ. ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಲೀಲಾವತಿ ಪ್ರಕಾಶ್, ಮನೋಹರ ಕದ್ರಿ, ಜಯಂತಿ, ರೆಸ್ಟೋರೆಂಟ್ ಯಜಮಾನರು ರಾಜೇಶನ ಅಪ್ಪೆ ಪುಷ್ಪ, ಜೋಕುಲು ಆಕಾಶ್ ಬೊಕ್ಕ ಅಂಚ್, ಬಿನ್ನಿರು ಯಾದವ ಕರಂಗಲಪಾಡಿ, ಬಂದುಲು ದೋಸ್ತಿಲು ಪಾಲ್ಗೊಂಡಿರು. ಆತ್ಮಶಕ್ತಿನ ಜಾಗೃತಿ ಮಲ್ಪನ ಕಾರ್ಯ ದೇವಸ್ಥಾನಲಿಡ್ಡ ನಡಪಡಂದು ಕೇಮಾರು ಸಾಂದೀಪಿನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಪಂತ್ಯರ
ಕಾಪು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು 5ನೇ ದಿನದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕುರಿಯರು. ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಂಗಾರೆ 5ನೇ ದಿನದ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡ. ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರ್ಕಾರ್ಯರ್ ಬೊಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರ್ ಡಾಕ್ಟರ್ ಜಿ ಶಂಕರ್ ಗುರ್ಕಾರ್ಮಿಡ್ ನಡೆದಿನ ಸಭೆಟ್ ಕೇಮಾರ್ ಸಾಂದೀಪನಿ ಸಾಧರಾಶ್ರಮದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕುಡಿದು ದೇವಸ್ಥಾನಲಿಡ್ದು ಆತ್ಮಶಕ್ತಿನ ಜಾಗೃತಿ ಮಲ್ಪನ ಕಾರ್ಯ ನಡಪಡ ಪ್ರಾಮಾಣಿಕತೆಟ ದೇವಿರಂತು ಇನ ಮೊಗವೀರರು ಧಾರ್ಮಿಕ ಅಡಿಪಾಯದೊಟ್ಟುಗು ಸಾಮಾಜಿಕ ಶಕ್ತಿ ಅದು ಬುಲೆದು ಬರೋಡೊಂದು ಪಂಡಿರ. ಹಿಂದೂ ಧರ್ಮದ ಸರ್ವೋತ್ಕೃಷ್ಟ ಭಗವದ್ಗೀತೆ ಪನ್ಪುಣು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪ್ಯೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆ ಪನ್ಪುಣ್ಯ ಜೀವನಗೊಂಜಿ ಗುರಿ ಉಂಡು, ನಿನ್ನ ಜೀವನಗೊಂಜಿ ಏಮುಂಡು, ಆ ಗುರಿದಾದ ಪನ್ನಗ ಕೃಷ್ಣ ಪ್ರಾಪ್ತಿ, ಭಗವಂತನ ಪ್ರಾಪ್ತಿ, ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ ಮನ್ಪ. ಯೋಗಾನಂದ ಪರಮಾಂಸೇರ್ ಪನ್ಪೇರು ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೆಯ್ಟ್ ಬಟ್ ಸರ್ಚ್ ಫಾರ್ ಗಾಡ್ ವಿಲ್ ನಾಟ್ ವೆಯ್ಟ್ ಪನ್ಪೇರು. ನಮ್ಮ ತಿರ್ಗೊಂದು ಉಪ್ಪುವಾಗೆ ಏಪ ಮುಟ್ಟ ಭಗವಂತನ ಸಾಕ್ಷಾತ್ಕಾರ ಅನ ಮುಟ್ಟ ಒಂದು ನಮ್ಮ ಜೀವನದ ಗುರಿ. ಕಟಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದ ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು BN ಶಂಕರ್ ಪೂಜಾರಿ ಪಾತಿರ್ದು ಎಡ್ಡೆಪ್ಪು ಬಯಕಿಯರು. ಈ ಮಹಾಲಕ್ಷ್ಮಿ ಅವರವರ ಮನೆಯಲ್ಲಿ ನೆಲೆಯಾಗಿ ನಿಲ್ಲಲಿ. ಈ ಕ್ಷೇತ್ರ ಇನ್ನೂ ಸಹ ಜಿ ಶಂಕರ್ ಅವರು ಏನು ಕನಸನ್ನು ಕಂಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನ ಇವತ್ತು ನಿರ್ಮಾಣ ಆಗಿದೆ. ಅವರೊಂದು ಸಹ ತನ್ನ ಒಂದೇ ಸಮಾಜಕ್ಕೆ ಅಲ್ಲದೆ ಬೇರೆ ಸಮಾಜದಲ್ಲಿಯೂ ಸಹ ಎಲ್ಲ ಪ್ರೀತಿ ವಿಶ್ವಾಸವನ್ನು ಇವತ್ತು ಡಾಕ್ಟರ್ ಜಿ ಶಂಕರ್ ಅವರು ಗಳಿಸಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಾಗಲಿ, ಇವತ್ತು ಆರೋಗ್ಯ ಇವತ್ತು ಕ್ಷೇತ್ರದಲ್ಲಿ, ಇವತ್ತು ಹಾಗೂ ಧಾರ್ಮಿಕ ಕ್ಷೇತ್ರ, ಯಾವುದೇ ಒಂದು ಧಾರ್ಮಿಕ ಜಿಲ್ಲೆ ಅದು 2 ಜಿಲ್ಲೆಯಲ್ಲಿ ಯಾವುದೇ ಒಂದು ದೇವಸ್ಥಾನ ಆಗಿದ್ರೆ ಅದು ಜಿ ಶಂಕರ್ ಅವರ ಕೊಡುಗೆ ಆ ದೇವಸ್ಥಾನದಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತಿದ್ದೇನೆ. ಕುಡ್ಲದ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಬೋಳೂರು ದೇವಾನಂದ ಗುರಿಕಾರ್ಯರ್ ಪಾತಿರ್ದು ಮೊಗವೀರರಿಗೆ ಧಾರ್ಮಿಕ ಶ್ರದ್ಧೆ ಪುಟ್ಟುಡ್ದೆ ಬೈದಂಡ ಗಂಗೆನು ಭೂಮಿಗೆ ಜಪುಡಾಯಿನ ಭಗೀರಥನಂಚ ಡಾಕ್ಟರ್ ಜಿ ಶಂಕರ್ ಪುನೇನವು ಸಾರ್ಥಕ ತಂಡದ ಪಂಡ್ಯರ. ನಮ್ಮ ಹಿರಿಯವರು ಮಾಡಿಕೊಟ್ಟಂತ ಕೆಲವು ಗ್ರಾಮಗಳಲ್ಲಿ ದೈವಗಳ ಹಾಗೆ ಮನೆಗಳಲ್ಲಿ ಕುಟುಂಬಗಳಲ್ಲಿ ನಮ್ಮ ದೇವರುಗಳನ್ನು ಪೂಜಿಸುವಂಥ ಒಂದು ಧಾರ್ಮಿಕ ಶ್ರದ್ಧೆಯನ್ನು ನಮ್ಮ ಹಿರಿಯವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಇದು ನಮಗೆ ಬೇರೆ ಯಾರಿಂದಲೂ ಬಂದದ್ದಲ್ಲ. ನಾವು ಧಾರ್ಮಿಕ ಶ್ರದ್ಧೆಯಲ್ಲಿ ನಮಗೆ ರಕ್ತಗತವಾಗಿ ಬಂದಂಥ ಒಂದು ಉಡುಗೊರೆ ಮೊಗವೀರ ಸಮಾಜದಲ್ಲಿ. ಇದನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣುವಂತಾಯಿತು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರ ಜೆ ಸಿಕ್ಕೋಟ್ಯಾನ್, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಗುಂಡು ಬಿ ಅಮೀನ್, ಕ್ಷೇತ್ರ ಆಡಳಿತ ಮಂಡಳಿ ಸಮಿತಿ ಗುರ್ಕಾರ್ಯರ ವಾಸುದೇವ ಸಾಲಿಯಾನ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರ ಧಾರ್ಮಿಕ ಸಭೆಟ್ ಪಾಲ್ದೊಂಡ್ಯರ. ಅಖಂಡ ಭಾರತ ಕಟ್ಟಿಯರ ಪಿದ್ದಾಡ್ನ ದೇಶಡು ಜನ ಬಿಜೆಪಿ ಪಕ್ಷದ ಅಧಿಕಾರನು ಒತ್ತೊಂದರಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ ಮೂಡಬಿದ್ರೆ ಪಂದ್ಯರ. ಕುಡ್ಲಡ್ ಜಿಲ್ಲಾ ಬಿಜೆಪಿ ಆಫೀಸ್ ಬುಧವಾರ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಪಾತಿರಿಯರು. ಭಾರತೀಯ ಜನತಾ ಪಾರ್ಟಿ ತಾಪನ ದಿನದಲ್ಲಿ ಕುಡ್ಲಡ್ಲ ಸಂಸ್ಥಾಪನಾ ದಿನಾಚರಣೆ ಮಲ್ತೇರ. ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ ಮೂಡುಬಿದ್ರೆ ಗುರ್ಕಾರ್ಮೆ ವಹಿಸ್ತಿದ್ದೇರ. ಸುದರ್ಶನ್ ಪಾತಿಡ್ ಬಿಜೆಪಿಗೆ ಹೊಸ ಶಕ್ತಿ ಕೊರ್ನ ಹಿರಿಯ ನಾಯಕರನ್ನ ನೆಂಪು ಮಲ್ತೊಂದು ಅಖಂಡ ಭಾರತ ಕಟ್ಟಿಯರ ಎಂಕ್ಲು ಬಿದ್ದಾಡ್ದ. ದೇಶಡು ಜನ ಬಿಜೆಪಿ ಪಕ್ಷದ ಅಧಿಕಾರನು ಒತ್ತೊಂದೇರ. ನನ್ನ ಮಿತ್ತಗ್ಲ ಬಿಜೆಪಿ ಅಧಿಕಾರಡು ಉಪ್ಪುಣೊಂದು ಪಂಡೇರ. ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದೆ. ಅನೇಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷನಿಂದ ಹಿಡಿದು ಈ ದೇಶದ ಪ್ರಥಮ ಪ್ರಜೆಯ ತನಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹುದ್ದೆಯಲ್ಲಿದ್ದಾರೆ. ಅಂತಹ ಒಂದು ಸುವರ್ಣ ಕಾಲಘಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆಯ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಅವಕಾಶವನ್ನು ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವು ಭಗವಂತನ ಸನ್ನಿಧಾನಕ್ಕೆ ಭಕ್ತಿಯ ಪುಷ್ಪಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಬಿಜೆಪಿ ತಾಪನ ದಿನಾಚರಣೆಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕಾಂಡೆ 10 ಗಂಟೆಗೆ ಕಾರ್ಯಕರ್ತರನ್ನು ಉದ್ದೇಶಿತದ ಪಾತಿಡ್ದೇರ. ಅವೇನು ಜಿಲ್ಲಾ ಬಿಜೆಪಿ ಆಫೀಸ್ ಕೈತಲು ಮಲ್ಲ ಪರದಿಡ ತುಯ್ಯರ ವ್ಯವಸ್ಥೆ ಮಲ್ಕದಿತ್ತೇರ. ಶಾಸಕರು ವೇದವ್ಯಾಸ ಕಾಮತ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ ಮಿಜಾರ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮೋನಪ್ಪ ಭಂಡಾರಿ, ವಿಭಾಗ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ಜಿಲ್ಲಾ ಪ್ರಭಾರಿ ಭಾರತೀಶ್, ಜತೆ ಪ್ರಭಾರಿ ರಾಜೇಶ್ ಕಾವೇರಿ ಪಾಲ್ಗೊಂಡಿರ. ತಾಪನಾ ದಿನಾಚರಣೆಯಲ್ಲಿ ಕೂಡ ಮೋನಪ್ಪ ಭಂಡಾರಿ ಬಿಜೆಪಿ ಪಕ್ಷದ ಆಫೀಸ್ ಎದುರು ಪಕ್ಷದ ಬಾವುಟ ಏರಾಯರು.
ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಗುರ್ಕಾರ್ಯರು ರಹೀಂ ಉಚ್ಚಿಲರೆನ್ ಅಕಾಡೆಮಿ ಅಧಿಕಾರದ್ದು ದೆತ್ತುಪಾಡ್ದು ರಾಜ್ಯ ಸರ್ಕಾರ ಆದೇಶ ಪಿದಡ್ಪಾದನು ಗುರಿಕಾರ ಪಟ್ಟೊಡ್ದು ದೆತ್ತುಪಾಡಿನ ಕಾರಣ ತಿರುದು ಬೈದಿಜಿ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ರಹೀಂ ಉಚ್ಚಿಲರೆನ್ ಅಕಾಡೆಮಿ ಪಟ್ಟೊಡ್ದು ದೆತ್ತುಪಾಡ್ದು ರಾಜ್ಯ ಸರ್ಕಾರ ಆದೇಶ ಪಿದಡ್ಪಾದನು ಗುರ್ಕಾರ್ಲಿನ ದಾಯ ಜಪಡಾದಿರಂದ ಕಾರಣ ತಿರಿಪಾದಿಜೆ. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಅಧ್ಯಯನ ಕಾರ್ಯಂತಿರ ಬುಧವಾರ ಈ ಬಗೆಟ್ ಆದೇಶ ಪಿತಡ್ಪಾದಿರ ದಾಯಿಗ್ ಜಪಡಾದಿರಂದ ಕಾರಣ ತಿರಿದಿಜೆ. ಆದೇಶ ಬತ್ತಿ ಬೊಕ್ಕನೆ ಗೊತ್ತಾಯಿನಿ ಪಕ್ಷ ತನಕ ರಡ್ಡು ಸರ್ತಿ ಅಕಾಡೆಮಿ ಗುರ್ಕಾರ್ಯ ಅವಕಾಶ ಮಲ್ತು ಕೊಡ್ತುಂಡು ಅವೇನು ಗೆಲ್ಮೆಡ್ ನಡಪಾಯಿನ ತೃಪ್ತಿ ಉಂಡೊಂದು ರಹೀಂ ಉಚ್ಚಿಲ ಅಭಿಪ್ರಾಯ ತಿರಿಪಾದಿರ. ಹೂಡೆ ಕೆಮ್ಮಣ್ಣ ಕಡೆಕ್ ಪೋಪನ ರಡ್ಡು ಬಸ್ಲನ ಕಂಡಕ್ಟರ್ಲು ಬಸ್ಸಲಿನ ಪೋಪರಿ ಬರ್ಪರಿ ಪೊಡ್ತದ ಬಗೆಟ್ ಓದಂಟ್ ಆದ ಜನಕ್ಲನ ಎದುರುಡೆ ಪೆಟ್ಟುಪಾಡೋನ್ನ ಸಂಗತಿ ನಡ್ತದಂಡು. ಈ ಬಗೆಟ್ ಜನಕ್ಲು ವಿಡಿಯೋ ಮಲ್ತದ ಭಾರಿ ಸುದ್ದಿ ಆತಂಡು. ಬಸ್ಸಲಿನ ಕಂಡಕ್ಟರ್ ಇರುವೆರು ಪೆಟ್ಟುಪಾಡೋನ್ನ ಸಂಗತಿ ಒಡಿಪದ ಸಿಟಿ ಬಸ್ ಸ್ಟ್ಯಾಂಡರ್ಡ್ ನಡ್ತದಂಡು. ಹೂಡೆ ಕೆಮ್ಮಣ್ಣ ಕಡೆಕ್ ಪೋಪನ ಈ ರಡ್ಡು ಬಸ್ಸಲಿನ ಕಂಡಕ್ಟರ್ಲು ಬಸ್ಸಲಿನ ಪೊಡ್ತದ ಬಗೆಟ್ ಓದಂಟ್ ಮಲ್ತೊಂದು ಜನಕ್ಲನ ಎದುರುಡೆ ತಾಂಟೊಂದಿರ. ಬಸ್ಸರಿತ್ತಿನ ಜನಕ್ಲು ದೆತ್ತಿನ ವಿಡಿಯೋ ಇತ್ತೆ ಭಾರಿ ಸುದ್ದಿ ಆತಂಡು. ಸಾರ್ವಜನಿಕ ಶಾಂತಿ ಕೆಟ್ಟಾಯಿನೆಟ್ ಅವರ ಪೊಲೀಸ್ ಇಲಾಖೆ ಕ್ರಮ ದೆತನೊಡೊಂದು ಜನಕ್ಲಿಡ್ದು ಒತ್ತಾಯ ಕೇಂದು ಬೈದಂಡು. ಇತ್ತೆ ಕುಡರನಿತ ಮಲ್ಲ ಸುದ್ದಿಲು. ಬ್ರಹ್ಮಕಲಶದ ಸಂಭ್ರಮಡುಪ್ಪುನ ಕಾಪು ತಾಲೂಕದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಶ್ರೀ ಮಹಾಲಕ್ಷ್ಮಿ ದೇವಿನ ಮೂರ್ತಿ ಪೆರಪ ಪ್ರತಿಷ್ಠೆ ಕ್ಷೇತ್ರಗೂ ಬಂಗಾರದ ಮುಗುಳಿ. ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪನಾ ದಿನಾಚರಣೆ ಕುಟ್ಲಡಿ ಜಾಥಾ ಅಖಂಡ ಭಾರತ ಕಟ್ಟೆರ ಬಿದ್ದಾಡ್ದ ಸುದರ್ಶನ್ ಮೂಡಬಿದ್ರೆ. ಪಳ್ಳಿಲೆಡು ವಾಂಗ ಕುರಿಯರ ಬಲ್ಲಿಂದ ಹಿಂದೂ ಸಂಘಟನೆಲು ಪಂತ ಒಂದು ಓಡಮುಟ್ಟ ಮುಟ್ಟೆರ ಉಂಟು ಸ್ವಾಮಿ ಒಂದು ಹಿಂದುಲನ ದೇಶಾಂದೆ ನಿಕ್ಲೆ ಡಿಕ್ಲೇರ್ ಮಲ್ಕುಲೆ KS ಮೊಹಮ್ಮದ್ ಮಸೂದ್. ಕುಡ್ಲದ ಬಳ್ಳಲ್ ಭಾಗದ ಪತ್ತುಮುಡಿ ಸೌಧದ ಕೈತಲು ಫಿಶ್ ರಶೋಯಿ ಫುಡ್ ರೆಸ್ಟೋರೆಂಟ್ ಉದಿಪನ. ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾಡ್ತೆಲು ಸೊಲ್ಮೆಲು.